ಶಿವಮೊಗ್ಗದಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣವನ್ನು ಖಂಡಿಸಿ ಹಾಗೂ ವಿಧಾನಸಭೆಯ ಅಧಿವೇಶನಕ್ಕೆ ಅಡ್ಡಿ ಉಂಟು ಮಾಡುತ್ತಿರುವ ಕಾಂಗ್ರೆಸ್ ವಿರುದ್ಧ ಉಡುಪಿಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಮಣಿಪಾಲದ ಟೈಗರ್ ಸರ್ಕಲ್ ಬಳಿ ಪ್ರತಿಭಟನಾ ಸಭೆಯನ್ನ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ವಿರುದ್ಧ ಹಾಗೂ ಡಿಕೆಶಿ ಸಿದ್ದರಾಮಯ್ಯ ವಿರುದ್ಧ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್ ಅವರು, ಈಶ್ವರಪ್ಪನವರು ಮುಂದೊಂದು ದಿನ ಕೇಸರಿ ಧ್ವಜ ನಮ್ಮ ರಾಷ್ಟ್ರಧ್ವಜ ಆಗಬಹುದು ಎಂದಿದ್ದಾರೆ. ಇವತ್ತೇ ನಾಳೆ ಆಗುತ್ತದೆ ಎಂದು ಅವರೇ ಏನು ಹೇಳಿಲ್ಲ. ಈ ಮಾತನ್ನ ನಾನು ಕೂಡ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದು, ಮುಂದೊಂದು ದಿನ ಆದರೂ ಆಗಬಹುದು. ಈ ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ವಿಧಾನಸಭಾ ಅಧಿವೇಶನಕ್ಕೆ ವಿನಾಕಾರಣ ಅಡ್ಡಿ ಉಂಟು ಮಾಡುತ್ತಿದ್ದು, ಹಿಜಾಬ್ ವಿಚಾರವನ್ನ ಮರೆಮಾಚಲು ಕಾಂಗ್ರೆಸ್ ಈ ರೀತಿಯಾಗಿ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ಒಂದು ವಿಚಾರ ಏನಂದ್ರೆ, ಈ ಹಿಜಾಬ್ ಗಲಾಟೆಗೂ ಉತ್ತರ ಪ್ರದೇಶದ ಚುನಾವಣೆಗೂ ಏನು ಸಂಬಂಧ, ಈ ಹಿಜಾಬ್ನ ಗಲಾಟೆಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ, ಈ ಹಿಜಾಬ್ನ ಗಲಾಟೆಗೂ ಅಫ್ಘಾನಿಸ್ತಾನಕ್ಕೂ ಏನು ಸಂಬಂಧ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಗೊತ್ತಿದೆ, ಈ ದೇಶದ ಎಲ್ಲ ಜನರಿಗೂ ಗೊತ್ತಿದೆ. ಆದ್ರಿಂದ ಉಡುಪಿಯ ಹಿಜಾಬ್ ಯಾವ ಉದ್ದೇಶಕ್ಕಾಗಿ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಕಾಪುವಲ್ಲಿ 3 ಸೀಟನ್ನ ಮೊನ್ನೆ SDP ಗೆದ್ದಿದ್ರು. ಆ 3 ಸೀಟ್ ಗೆದ್ದಂತ 3 ಸೀಟನ್ನ ಅವರ ವೋಟ್ ಬ್ಯಾಂಕ್ ಅನ್ನು ವಿಸ್ತರಣೆ ಮಾಡ್ಬೇಕಂತೇಳಿ ಅವರು ಇದನ್ನ ಶುರು ಮಾಡಿದ್ರು. ಇದು ನಮ್ಗೆ ಗೊತ್ತಿರಬೇಕು. ಇವತ್ತು ಹೈಕೋರ್ಟ್ ಇನ್ನೊಂದು 3-4 ದಿನದೊಳಗೆ ಹಿಜಾಬ್ನ ಬಗ್ಗೆ ಜಡ್ಜ್ಮೆಂಟ್ ಕೊಡ್ಲಿಕ್ಕಿದೆ. ನನ್ನ ಪ್ರಶ್ನೆ ಇರುವುದು, ಹೈಕೋರ್ಟ್ ಈ ಮಧ್ಯದಲ್ಲಿ ಮಧ್ಯಂತರ ಆದೇಶವನ್ನು ಕೂಡ ಕೊಟ್ಟಿತ್ತು. ಈ ಮಧ್ಯಂತರ ಆದೇಶವನ್ನ ಪಾಲನೆ ಮಾಡುವಂತ ಕನಿಷ್ಠ ಸೌಜನ್ಯ ಕೂಡ ವಿದ್ಯಾರ್ಥಿಗಳಿಗಿಲ್ಲ. ಆದ್ರಿಂದ ಇವತ್ತು ಏನು ಆ ಹಿಜಾಬ್ನ ಇಶ್ಯೂ ಇದೆ, ಹಿಜಾಬ್ ಅನ್ನ ಯಾರು ಒತ್ತಡ ಮಾಡ್ತಾ ಇದ್ದಾರೆ, ಹಿಜಾಬ್ ಯಾರು ಬೇಕಂತ ಹೇಳ್ತಾರೆ, ಅವರು ಈ ದೇಶದ ಸಂವಿಧಾನವನ್ನ, ಈ ದೇಶದ ಕಾನೂನನ್ನ, ಈ ದೇಶದ ಕೋರ್ಟ್ ಆರ್ಡರ್ಗಳನ್ನ ಪಾಲನೆ ಮಾಡ್ಲಿಕ್ಕೆ ಮೊದಲು ಕಲ್ತ್ಕೊಳ್ಳಿ.